ದಿವ್ಯವಾಣಿ 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 ದಿವ್ಯವಾಣಿ. ನಮಸ್ಕಾರ ವೀಕ್ಷಕರೇ, ದಿವ್ಯವಾಣಿ ಲೈವ್ ಚಾನಲ್ ಪ್ರಸ್ತುತಪಡಿಸುವ ಆರೋಗ್ಯ ದರ್ಶಿನಿ ಆರೋಗ್ಯ ಮಾಹಿತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ ಚಾನಲ್ನಿಂದ ಬಿತ್ತರಗೊಳ್ಳುವಂಥ ಈ ಆರೋಗ್ಯ ಮಾಹಿತಿ ತಾವೆಲ್ಲರೂ ಸಪ್ರೇಮ ವಂದನೆಗಳೊಂದಿಗೆ ಸ್ವೀಕಾರ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರ ಮೆಚ್ಚುಗೆಯಿಂದ ಮುಂದಿನ ಸಂಚಿಕೆಯನ್ನು ತಮ್ಮ ಮುಂದೆ ಸಾದರಪಡಿಸಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ದೃಷ್ಟಿ ಹಾಯಿಸಿದರೆ ಇಂದಿನ ಈ ಆಧುನಿಕ ಯುಗದಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ವಿಶೇಷವಾಗಿರುವಂಥ ಒಂದು ವಿಷಯ ಅಥವಾ ಒಂದು ಸಮಸ್ಯೆ ಅದು ಸಮ್ಮಿಳಿತವಾಗಿರುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಯಾರ ಮನೆಗೂ ಯಾವುದೇ ಅತಿಥಿಗಳು ಹೋದರೂ, ಯಾವುದೇ ಒಂದು ಪಾನೀಯವನ್ನು ಕೊಡಬೇಕಾದ್ರೂ, ಯಾವುದೇ ಒಂದು ತಿಂಡಿಯನ್ನು ಕೊಡಬೇಕಾದ್ರೂ ಮೊದಲು ಕೇಳುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ನಿಮ್ಗೆ ಶುಗರ್ ಇದೆಯಾ? ಹೌದು, ಈ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿ ಬೆರೆತಿರುವಂತಹ ಈ ಶುಗರ್ ಪ್ರಾಬ್ಲಮ್ ಅಥವಾ ಮಧುಮೇಹ, ಅಥವಾ ಕೆಲವರು ಹೇಳ್ತಾರೆ ಸೈಲೆಂಟ್ ಕಿಲ್ಲರ್ ಅಂತ, ಇದು ನಮ್ಮನ್ನು ಯಾವ ರೀತಿ ಕೊಲ್ತದೆ ಅಂತ ಹೇಳೋದೇ ಆಗೋದಿಲ್ಲ ಅಂತ, ಅಥವಾ ಜನರಲ್ ಆಗಿ ಹೇಳೋದಾದರೆ ಡಯಾಬಿಟಿಸ್. ಇಂದು ಈ ನಮ್ಮ ಆರೋಗ್ಯ ದರ್ಶಿನಿ ಕಾರ್ಯಕ್ರಮದಲ್ಲಿ ಈ ಡಯಾಬಿಟಿಸ್ ಅಥವಾ ಮಧುಮೇಹದ ಬಗ್ಗೆ ನಾವು ವಿಸ್ತೃತವಾಗಿರುವಂತಹ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕಿದ್ದೇವೆ. ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮೆಲ್ಲರ ಚಿರಪರಿಚಿತರಾಗಿರುವಂತಹ ವಂದನೀಯ ಡಾಕ್ಟರ್ ಸಿಸ್ಟರ್ ಮೇಬಲ್ ಕ್ಲಾರಾ ಡಿಮೆಲ್ಲೋ, ವಂದನೀಯ ಸಿಸ್ಟರ್ ಡಾಕ್ಟರ್ ಮೇಬಲ್ ಕ್ಲಾರಾ ಡಿಮೆಲ್ಲೋರವರು ದಿವ್ಯವಾಣಿ ಲೈವ್ ಚಾನಲ್ನ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರನ್ನು ಈ ಸುಂದರವಾಗಿರುವಂಥ ಮಾಹಿತಿಪೂರ್ಣ ಕಾರ್ಯಕ್ರಮಕ್ಕೆ ಅವರನ್ನು ನಾವೀಗ ಸ್ವಾಗತಿಸುವ. ಸಿಸ್ಟರ್, ದಿವ್ಯವಾಣಿ ಲೈವ್ ಚಾನಲ್ನ ಎಲ್ಲ ಸಮಸ್ತ ಬಳಗದ ಪರವಾಗಿ ಹಾಗೂ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಈ ಒಂದು ಮಾಹಿತಿಪೂರ್ಣ ಕಾರ್ಯಕ್ರಮಕ್ಕೆ ತಮಗೆ ನಾವು ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಡಾಕ್ಟರ್, ಈಗಾಗಲೇ ನಾನು ಒಂದು ಪ್ರಸ್ತಾವನೆಯ ಮೂಲಕ ಒಂದು ಇಂದಿನ ಈ ಕಾರ್ಯಕ್ರಮದ ಒಂದು ಪಕ್ಷಿ ಚಿತ್ರಣವನ್ನು ಕೊಟ್ಟಿದ್ದೇನೆ. ಇಂದಿನ ಈ ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲರ ಬಾಯಲ್ಲಿರುವಂಥದ್ದು ಸೈಲೆಂಟ್ ಕಿಲ್ಲರ್ ಆಗಿರುವಂಥ ಡಯಾಬಿಟಿಸ್ ಬಗ್ಗೆ. ಈಗ ನನ್ನ ಪ್ರಥಮ ಪ್ರಶ್ನೆ, ಡಯಾಬಿಟಿಸ್ ಅಂತ ಹೇಳಿದರೆ ಏನು? ಅದು ಸಾಮಾನ್ಯವಾಗಿ ಯಾರಲ್ಲಿ ಕಂಡುಬರುತ್ತದೆ, ಹೇಗೆ ಕಂಡುಬರುತ್ತದೆ? ಈಗ ಡಯಾಬಿಟಿಸ್ ಅಂದರೆ ಅದು ಒಂದು ದೇಹದ ಒಂದು ಸ್ಥಿತಿ ಅಂತ ಹೇಳ್ಬೋದು. ಇಲ್ಲೇನಾಗ್ತದೆ ಅಂತ ಹೇಳಿದರೆ, ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಅಥವಾ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿ ಹೋಗ್ತದೆ. ಇದು ನಾವು ನೋಡೋದಾದರೆ ಮಕ್ಕಳಲ್ಲಿಯೂ ಕಾಣಬರ್ತದೆ, ವಯಸ್ಕರಲ್ಲಿಯೂ ಕಾಣಬರ್ತದೆ. ಈಗ ಕೆಲವರು ಈಗ ಸಾಧಾರಣವಾಗಿ ನಾವು ಸೇವಿಸುವ ಆಹಾರ ಮತ್ತು ಪಾನೀಯ ಇವುಗಳಲ್ಲಿ ಸಕ್ಕರೆ ಅಥವಾ ಗ್ಲೂಕೋಸ್ ಅದು ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಸಿಗುತ್ತೆ. ಈಗ ಈ ಗ್ಲೂಕೋಸ್ ದೇಹದ ವಿವಿಧ ಜೀವಕಣಗಳಿಗೆ ಶಕ್ತಿಯ ರೂಪದಲ್ಲಿ ಎಲ್ಲ ಜೀವಕಣಗಳಿಗೆ ಸಿಗ್ತದೆ. ಈಗ ಈ ಗ್ಲೂಕೋಸಿಗೆ ಒಂದು ಎಂಡ್ ಅಂತ ಉಂಟು, ಎಂಡ್ ಅಂತ ಹೇಳ್ತೀವಿ. ಅದು ಎಂಡ್ ಆಗಬೇಕಾದ್ರೆ ಅಲ್ಲಿ ನಮ್ಮ ಮೇದೋಜೀರಕಾಂಗ ಗ್ರಂಥಿ ಉಂಟು ಅಥವಾ ಪ್ಯಾಂಕ್ರಿಯಾಸ್ ಹೇಳ್ತೇವೆ. ಅಲ್ಲಿ ಒಂದು ಹಾರ್ಮೋನ್ ಉತ್ಪಾದನೆ ಆಗ್ತದೆ, ಅದು ಇನ್ಸುಲಿನ್ ಅಂತ ಹೇಳ್ತೇವೆ. ಈ ಇನ್ಸುಲಿನ್ ಆ ಗ್ಲೂಕೋಸಿನ ಕೊನೆಯ ರೂಪ ಒಂದು ಕೊಡ್ತದೆ. ಆದ್ದರಿಂದ ಒಂದು ವೇಳೆ ಈ ಪ್ಯಾಂಕ್ರಿಯಾಸ್ನಲ್ಲಿ ಮೇದೋಜೀರಕಾಂಗ ಗ್ರಂಥಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗಲಿಲ್ಲ, ಅಥವಾ ಇನ್ಸುಲಿನೇ ಅಲ್ಲಿ ಒಂದು ಸ್ವಲ್ಪ ಸಹ ಇನ್ಸುಲಿನ್ ಇಲ್ಲ, ಆದ್ದರಿಂದ ಆ ಹೊತ್ತಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಗ್ಲೂಕೋಸ್ ಪ್ರಮಾಣ ಅದರ ಕೊನೆ ಆಗುವುದಿಲ್ಲ, ಅದು ರಕ್ತದಲ್ಲಿ ಹೆಚ್ಚಳ ಆಗ್ತದೆ. ಸೊ ಈ ಒಂದು ಈ ಇದು ಡಯಾಬಿಟಿಸ್ ಈಗ ನಾನು ಹೇಳಿದೆ ಸಾಮಾನ್ಯವಾಗಿ ಮಕ್ಕಳಲ್ಲಿಯೂ ಆಗ್ತದೆ, ವಯಸ್ಕರಲ್ಲಿಯೂ ಕಂಡುಬರ್ತದೆ. ಇದು ಒಂದು ವೇಳೆ ಕೆಲವರಲ್ಲಿ ಇದು ಕಂಡು ಬಂದು ಅದು ಗುಣಮುಖವಾಗಬಹುದು. ಅದು ಆಹಾರ ಪದ್ಧತಿಯಿಂದ ಅಥವಾ ಎಕ್ಸಸೈಸ್ ವ್ಯಾಯಾಮ ಮಾಡೋದರಿಂದ ಆ ನಿಯಂತ್ರಣದಲ್ಲಿ ಇಡ್ಬೋದು. ಕೆಲವರಲ್ಲಿ ಇದಲ್ಲದೆ ಜೀವನ ಪರ್ಯಂತ ಮದ್ದು ಔಷಧ ಸೇವಿಸಿ ಆ ಒಂದು ಡಯಾಬಿಟೀಸ್ ಅಂತ ರೋಗ ಅದರೊಂದಿಗೆ ಜೀವಿಸುವಂತೆ ಸಹ ಮಾಡ್ತದೆ.
ಅದರಿಂದ ಈ ಒಂದು ಡಯಾಬಿಟಿಸ್ ಅಂತ ಹೇಳಿದರೆ ಒಂದು ಕಾಂಪ್ಲೆಕ್ಸ್ ಟೈಪ್. ಅದು ಎಷ್ಟು ಯಾವ ರೀತಿಯಲ್ಲಿ ಹೇಳಿದರೂ ಅದಕ್ಕೆ ಒಂದು ಕೊನೆ ಅಂತ ಇಲ್ಲ. ಸೊ ಈ ರೀತಿಯ ಒಂದು ಕಾಂಪ್ಲೆಕ್ಸ್ ಟೈಪ್ ಅಥವಾ ಸಂಕೀರ್ಣತೆ ಅಂತ ತಾವು ಹೇಳಿದ್ರಿ. ಈ ಡಯಾಬಿಟಿಸ್ ಎನ್ನುವಂಥದ್ದು ಇಂದಿನ ಈ ನಮ್ಮ ಜೀವನ ಶೈಲಿಯನ್ನು ನಾವು ನೋಡುವಾಗ ಅದರ ಜೊತೆಯಲ್ಲಿ ಕೂಡ ಜೀವಿಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥ ಒಂದು ಸಮಾಧಾನಕರವಾಗಿರುವಂಥ ಒಂದು ಮಾತನ್ನು ತಾವು ಹೇಳಿದಿರಿ. ಡಾಕ್ಟರ್, ಈಗ ನಾನು ಕೇಳಿರುವ ಪ್ರಕಾರದಲ್ಲಿ ಈ ಡಯಾಬಿಟಿಸ್ನಲ್ಲಿ ಹಲವಾರು ರೀತಿಯ ಪ್ರಕಾರಗಳು ಇವೆ ಅಂತ ನಾನು ಕೇಳಿದ್ದೇನೆ. ನಮ್ಮ ವೀಕ್ಷಕರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಡಯಾಬಿಟಿಸ್ನಲ್ಲಿ ಎಷ್ಟು ಪ್ರಕಾರಗಳಿವೆ, ಅದರ ವಿಶೇಷತೆಗಳೇನು? ತುಂಬ ಪ್ರಕಾರಗಳಿವೆ. ನಾವು ಸಾಮಾನ್ಯವಾಗಿ ಬರುವಂಥದ್ದು ಟೈಪ್ 2 ಡಯಾಬಿಟಿಸ್ ಅಂತ. ಇದು ಸಾಧಾರಣವಾಗಿ ವಯಸ್ಕರಲ್ಲಿ ಮಾತ್ರ ಕಾಣಬರುವುದು. ಕೆಲವೊಮ್ಮೆ ಕಮ್ಮಿ ಅಂಶ ಒಂದು ಮಕ್ಕಳಲ್ಲಿಯೂ ಕಾಣಬರುವುದು. ಸೊ ಒಂದು 90-95% ವಯಸ್ಕರಲ್ಲಿ ಕಾಣಬರುವಂಥದ್ದು ಟೈಪ್ 2. ಈಗ ಇದರಲ್ಲಿ ಸಾಕಷ್ಟು ಪ್ರಮಾಣದ ಇನ್ಸುಲಿನ್ ಉತ್ಪಾದನೆ ಆಗದಿದ್ದರೆ ಮಾತ್ರ ಈ ಒಂದು ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ಬೋದು. ಅದೇ ಅಲ್ಲದೆ ಪ್ರೀ ಡಯಾಬಿಟೀಸ್ ಅಂತ ಹೇಳ್ತೇವೆ. ಈಗ ನಮ್ಮ ಗ್ಲೂಕೋಸ್ ನಾರ್ಮಲ್ ರೇಂಜ್ ಇದು ಬಿಲೋ 100 ಇರಬೇಕು, 100ಕ್ಕಿಂತ ಕಮ್ಮಿ ಇರಬೇಕು. ಈಗ 100ರಿಂದ 125 ಒಳಗಡೆ ಇದ್ದರೆ ಅದನ್ನು ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವೆ. ಆ ಒಂದು ರೇಂಜಲ್ಲಿದ್ದರೆ ಈ ಶುಗರ್ ಮುಂದೆ ಈ ಒಂದು ರಿಸ್ಕ್ ಹೇಳ್ತೇವೆ, ಟೈಪ್ 2 ಡಯಾಬಿಟಿಸ್ ಬರುವಂಥ ರಿಸ್ಕ್ ಅಥವಾ ಸಾಧ್ಯತೆಗಳು ಇವೆ. ಅದೊಂದು 2ನೇ ರೀತಿಯ ವಿಧ. ಮತ್ತು 3ನೇ ಟೈಪ್ 1 ಅಂತ ಹೇಳ್ತೇವೆ. ಈ ಟೈಪ್ 1 ಡಯಾಬಿಟೀಸ್ ಅದೊಂದು ಆಟೋ ಇಮ್ಯೂನ್. ಅದಂತ ಹೇಳಿದರೆ ದೇಹದ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಉಂಟಲ್ಲ, ಅದು ಇನ್ಸುಲಿನ್ ಉತ್ಪಾದನೆ ಮಾಡುವ ಕಣಗಳನ್ನೇ ಸಾಯಿಸ್ತದೆ. ಅದರಿಂದ ಅಲ್ಲಿ ಇನ್ಸುಲಿನೇ ಇರುವುದಿಲ್ಲ. ಸೊ ಸಾಧಾರಣವಾಗಿ ಇದು ಮಕ್ಕಳಲ್ಲಿ ಕಂಡುಬರ್ತದೆ. ಅದರ 10% ಮಾತ್ರ ಈ ಒಂದು ಇರುವುದು. ಮತ್ತು ಜಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಜಸ್ಟೇಷನಲ್ ಅಂತ ಹೇಳಿದರೆ ಗರ್ಭಿಣಿ ಆಗುವಾಗ ಬರುವಂತಹ ಒಂದು ಡಯಾಬಿಟಿಸ್. ಈಗ ಈ ಡಯಾಬಿಟಿಸ್ ಆ ಗರ್ಭಿಣಿ ಅವಸ್ಥೆಯಲ್ಲಿ ಇರುವಾಗ ಅದಿರ್ತದೆ. ಮತ್ತು ಆ ಮಗುವಿಗೆ ಜನ್ಮ ನೀಡಿದ ನಂತರ ಈ ಶುಗರ್ ಅಥವಾ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಆಗಿರ್ತದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಗರ್ಭಿಣಿಯವರಿಗೆ ಈ ಟೈಪ್ 2 ಇದು ಡಯಾಬಿಟಿಸ್ ಬಂದರೆ ಮುಂದೆ ಅವರಿಗೆ ಟೈಪ್ 2 ಡಯಾಬಿಟಿಸ್ ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಈ ಒಂದು 4ನೇ ವಿಧ. ಇದು ಬಿಟ್ಟು ಬೇರೆ ವಿಧಗಳಿವೆ. ಅದು ಟೈಪ್ 3C ಡಯಾಬಿಟೀಸ್ ಅಂತ. ಇದು ಒಂದು ರೀತಿಯಲ್ಲಿ ಹೇಳುವುದಾದರೆ, ಈಗ ಪ್ಯಾಂಕ್ರಿಯಾ ಕ್ಯಾನ್ಸರ್ ಅಥವಾ ಬೇರೆ ಸೋಂಕುಗಳಿಂದ ಅಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗೋದಿಲ್ಲ. ಆದ್ದರಿಂದ ಬರುವಂಥ ಒಂದು ಡಯಾಬಿಟಿಸ್. ಅದೇ ಅಲ್ಲ, ಲೇಟೆಂಟ್ ಆಟೋ ಇಮ್ಯೂನ್ ಅಂತ ಉಂಟು. ಮತ್ತು ಒಂದು ಮೆಚುರಿಟಿ ಆನ್ಸೆಟ್ ಡಯಾಬಿಟಿಸ್ ಇನ್ ದ ಯಂಗ್ ಅಂತ ಉಂಟು, ಈ ರೀತಿಯ. ಮತ್ತು ನಿಯೋನೇಟಲ್ ಡಯಾಬಿಟೀಸ್ ಅಂತ ಉಂಟು. ಈ ನಿಯೋನೇಟಲ್ ಡಯಾಬಿಟಿಸ್ ಅಂತ ಹೇಳಿದರೆ ಹುಟ್ಟಿದ 6 ತಿಂಗಳ ಮಗುವಿನಲ್ಲಿ ಕಾಣಬರುವುದು. ಈಗ ಈ ಹುಟ್ಟಿದ 6 ತಿಂಗಳಲ್ಲಿ ಡಯಾಬಿಟೀಸ್ ಕಂಡು ಬಂದರೆ ಒಂದು 50% ಅದು ಆಮೇಲೆ ವಾಸಿಯಾಗ್ತದೆ. ಆದರೆ 50% ಜೀವನ ಪರ್ಯಂತ ಇರುವಂತಹ ಒಂದು ಸಾಧ್ಯತೆ ಇದೆ. ಸೊ ಡಯಾಬಿಟಿಸ್ ಅಂತ ಹೇಳಿದ್ರೆ ಒಂದೇ ಮಾತು, ಆದರೆ ಅದರ ವಿವಿಧ ರೂಪಗಳು, ವಿವಿಧ ಪ್ರಕಾರಗಳು ಇಷ್ಟು ಇವೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ನಮ್ಮ ವೀಕ್ಷಕರು ಕೂಡ ಅದನ್ನೀಗ ತಿಳ್ಕೊಂಡು ಅವರಿಗೂ ಕೂಡ ಆಶ್ಚರ್ಯ ಆಗ್ತಾ ಇರ್ಬೋದು. ಆದರೆ ಸಿಸ್ಟರ್, ನಾನೀಗ ಹೇಳ್ತಾ ಇರುವಂಥದ್ದು, ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಡಯಾಬಿಟಿಸ್ ಹಾಸುಹೊಕ್ಕಾಗಿ ನಮ್ಮ ಜೊತೆಯಲ್ಲಿ ಇದೆ, ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಜಾಗತಿಕ ವಲಯದಲ್ಲೂ ಕೂಡ ಇದು ಏಕಪ್ರಕಾರದಲ್ಲಿದೆ. ಈಗ ನಾವು ಈ ರೀತಿಯಲ್ಲಿ ನೋಡೋದಾದರೆ ಸಾಮಾನ್ಯವಾಗಿ ಎಷ್ಟು ಪ್ರಮಾಣದಲ್ಲಿ ಜಾಗತಿಕವಾಗಿ ಇದರ ಬಗ್ಗೆ ರೂಪರೇಷೆಗಳು ಯಾವ ರೀತಿಯಲ್ಲಿವೆ? ಈಗ ಸಾಧಾರಣವಾಗಿ ಕಂಡುಬರುವಂಥ, ನಾನು ಹೇಳಿದೆ ಟೈಪ್ 2 ಡಯಾಬಿಟಿಸ್ ಅಂತ. ಈಗ ನಾವು ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡಿದರೆ ಇಡೀ ವಿಶ್ವದಲ್ಲಿಯೇ ಸಾಧಾರಣವಾಗಿ 537 ಮಿಲಿಯನ್ ಡಯಾಬಿಟೀಸ್ ಕೇಸಸ್ಗಳಿವೆ. ಅದೇ ಅಲ್ಲ, ಭಾರತದಲ್ಲಿ 77 ಮಿಲಿಯನ್ ಈ ಡಯಾಬಿಟಿಸ್ ಕೇಸಸ್ಗಳಿವೆ. 77 ಮಿಲಿಯನ್ ನಮ್ಮ ಭಾರತದಲ್ಲಿ. ಅದು ಅವರು ಏನು ಹೇಳುವುದಂತ ಹೇಳಿದರೆ, ಜಗತ್ತಿನಲ್ಲಿ 2ನೇ ಈ ಡಯಾಬಿಟಿಸ್ 2ನೇ ಸ್ಥಾನದಲ್ಲಿದೆ ಭಾರತದಲ್ಲಿ. ಆದ್ದರಿಂದ ಒಂದು 2000 ವಿಶ್ವದಲ್ಲಿ ಹೇಳುವುದಾದರೆ 2030 ಒಳಗಡೆ ಒಂದು 645 ಜಾಸ್ತಿ ಮಿಲಿಯನ್ ಈ ಡಯಾಬಿಟಿಸ್ ಕೇಸಸ್ಗಳು ಕಾಣ್ಬೋದು. ಅದರಿಂದ ಇದೊಂದು ಫಾಸ್ಟ್ ಪ್ರೋಗ್ರೆಸ್ಸಿಂಗ್.
ಸೊ ತಾವೀಗ ಹೇಳ್ತಾ ಇರುವಂಥ ನಾವು ಕೊಟ್ಟಿರುವಂಥ ಅಂಶಗಳನ್ನೆಲ್ಲ ಗಮನಿಸಿದರೆ, ಸೊ ಮುಂದಿನ ದಿನಗಳಲ್ಲಿ ಮಾನವನ ಜೀವನ ಈ ಡಯಾಬಿಟೀಸ್ನ ಜೊತೆಯಲ್ಲಿ ನಡೆಸುವಂಥ ಜೀವನ ಶೈಲಿ ಇದನ್ನೆಲ್ಲ ಆಲೋಚನೆ ಮಾಡಿದರೆ ಖಂಡಿತವಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತದೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಈಗ ಸಿಸ್ಟರ್, ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಈ ಡಯಾಬಿಟಿಸ್ ಬಗ್ಗೆ ತಾವು ಹಲವಾರು ರೀತಿಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ನೀಡಿದರೆ, ಈ ಡಯಾಬಿಟೀಸ್ ಯಾವ ಒಬ್ಬ ವ್ಯಕ್ತಿಯಲ್ಲಿ ಉತ್ಪಾದನೆ ಆಗಲಿಕ್ಕೆ ಕಾರಣಗಳು ಏನು, ಅದರ ಲಕ್ಷಣಗಳು ಏನು? ಈಗ ಮೊದಲಿಗೆ ಲಕ್ಷಣಗಳನ್ನ ಹೇಳ್ತೇನೆ ನಾನು. ಈಗ ಲಕ್ಷಣಗಳು ಏನಂತ ಹೇಳಿದರೆ, ಈಗ ಡಯಾಬಿಟಿಸ್ ಇರುವ ವ್ಯಕ್ತಿ, ಈಗ ಕೆಲವೊಮ್ಮೆ ಅವರಿಗೆ ಡಯಾಬಿಟಿಸ್ ಇದೆ ಅಂತ ಇಲ್ಲ ಅಂತ ಗೊತ್ತಾಗೋದಿಲ್ಲ, ಆದರೆ ಆ ಲಕ್ಷಣಗಳನ್ನು ನೋಡಿ ಸಾಧಾರಣವಾಗಿ ಇದೆ ಅಂತ ಹೇಳ್ಬೋದು. ಈಗ ಏನಾಗ್ತದೆ ಅಂತ ಹೇಳಿದರೆ, ಕೆಲವೊಮ್ಮೆ ಪದೇ ಪದೇ ಬಾಯಾರಿಕೆ ಆಗೋದು, ಪದೇ ಪದೇ ಇದು ಸುಸ್ತು ಮತ್ತು ಮೂತ್ರ ವಿಸರ್ಜನೆ ಪದೇ ಪದೇ ಆಗೋದು, ಜಾಸ್ತಿ ಆಹಾರ ಸೇವಿಸಲಿಕ್ಕೆ ಪದೇ ಪದೇ ಅವರು ಆಹಾರ ಸೇವಿಸ್ತಲೇ ಇರ್ತಾರೆ, ಹಸಿವಾಗೋದು, ಸುಸ್ತು ಮತ್ತು ಕಾಲಿನ ಅಡಿಯಲ್ಲಿ ಕೆಲವೊಮ್ಮೆ ಉರಿ ಬಂದಾಗೆ ಆಗ್ತದೆ ಮತ್ತು ಗಂಟು ನೋವುಗಳೆಲ್ಲ ಜಾಸ್ತಿ ಆಗಿರ್ತದೆ. ಅದೇ ಅಲ್ಲ, ನಿದ್ರೆ ಅದರ ಸಮಸ್ಯೆಗಳು ಬರ್ಬೋದು. ಕೆಲವೊಮ್ಮೆ ದೃಷ್ಟಿ ಮಂದಾಗೋದು, ಕೆಲವೊಮ್ಮೆ ಈ ನಮ್ಮ ಚರ್ಮದಲ್ಲಿ ತುರಿಕೆ ಅಥವಾ ಕೆಲವು ಸೋಂಕುಗಳಿರ್ಬೋದು. ಇವೆಲ್ಲವೂ ಸಾಧಾರಣ. ಮತ್ತು ಒಂದು ವೇಳೆ ಗಾಯ ಆದರೆ ಅದು ಬೇಗ ವಾಸಿ ಆಗೋದಿಲ್ಲ. ಆಗ ಏನಾದರೂ ಒಂದು ಡೌಟ್ ಮಾಡಿ ಇನ್ನು ಶುಗರ್ ಈ ಡಯಾಬಿಟಿಸ್ ಇರ್ಬೋದು ಅಂತ ಒಂದು ಊಹೆ ಮಾಡ್ಬೋದು. ಸೊ ಅಂದರೆ ಅದಕ್ಕೆ ನೇರವಾಗಿ ಅದರ ಲಕ್ಷಣಗಳನ್ನು ನಾವು ಯಾವತ್ತು ಮಾನಿಟರ್ ಮಾಡ್ತಾ ಇರಬೇಕು. ಇಂಥ ಪರಿಸ್ಥಿತಿಯಲ್ಲಿ ಒಂದು ನಾರ್ಮಲ್ ಲೈಫ್ ನಮ್ದು ಏನಿದೆ, ಆಗ ಏನಾದರೂ ಏರ್ಪೇರ್ ಆದರೆ ಡಯಾಬಿಟಿಸ್ ಇರುವ ಸಾಧ್ಯತೆ ಇದೆ ಅಂತೇಳಿ ಪ್ರಿಕಾಷನರಿ ಆಗಿ ನಾವು ಮೊದಲೇ ಅದನ್ನು ಟೆಸ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ತಾವು ಹೇಳ್ತೀರಿ. ಹಾಗೆಂತಲ್ಲ, ಕೆಲವರಿಗೆ ಗೊತ್ತಾಗ್ತದೆ ಕುಟುಂಬದಲ್ಲಿ ಡಯಾಬಿಟಿಸ್ ಇದೆ, ಆ ಸಮಯದಲ್ಲಿ ಇಂಥ ಒಂದು ಲಕ್ಷಣಗಳು ಕಂಡು ಬಂದರೆ ಫಸ್ಟ್ ಹೋಗಿ ಅವರು ಚೆಕ್ ಮಾಡಬೇಕಾಗ್ತದೆ. ಅಂದರೆ ಇದು ಪಾರಂಪರಿಕವಾಗಿ ಡಯಾಬಿಟಿಸ್ ವಂಶಪಾರಂಪರಿಕವಾಗಿ ಕೂಡ ಬರುವ ಸಾಧ್ಯತೆಗಳು ಇವೆ ಅಂತ ತಾವು ಹೇಳ್ತೀರಿ ಅಲ್ವಾ? ಹೌದು ಡಾಕ್ಟರ್, ಈಗ ತಾವು ಹೇಳಿದ್ರಿ ಲಕ್ಷಣಗಳನ್ನೆಲ್ಲ ತಾವು ಹೇಳಿದ್ರಿ. ಈಗ ಒಬ್ಬ ವ್ಯಕ್ತಿಯಲ್ಲಿ ಇಂತಹ ಒಂದು ಡಯಾಬಿಟಿಸ್ ಸಮಸ್ಯೆ ಉಂಟಾಗಬೇಕಾದ್ರೆ ಪ್ರಮುಖವಾಗಿರುವಂಥ ಕಾರಣಗಳು ಯಾವುದು? ಈಗ ಮೇಯ್ನ್ ನಾನು ಒಂದು ಹೇಳುವುದಾದರೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿದರೆ ಇನ್ಸುಲಿನ್ ಪ್ರತಿರೋಧ. ಈಗ ಇನ್ಸುಲಿನ್ ಈ ನಮ್ಮ ಸ್ನಾಯುಗಳಲ್ಲಿರುವ ಆ ಜೀವಕಣಗಳು ಅಥವಾ ಕೊಬ್ಬು ಅಥವಾ ಯಕೃತ್ತು, ಲಿವರ್ ಹೇಳ್ತೇವಲ್ಲ, ಇವು ಇನ್ಸುಲಿನಿಗೆ ಸ್ಪಂದಿಸದಿದ್ದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತದೆ. ಇದಕ್ಕೆ ಕೆಲವು ಅಂಶಗಳಿವೆ ಕಾರಣ. ಒಂದು, ದೇಹದ ಅತಿಯಾದ ಬೊಜ್ಜು. ಈಗ ಒಂದು ವೇಳೆ ತುಂಬ ಬೊಜ್ಜು ಒಬ್ಬರ ವ್ಯಕ್ತಿಯಲ್ಲಿ ತುಂಬ ಬೊಜ್ಜು ಇದೆ ಅಂತ ಹೇಳಿದ್ರೆ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತದೆ. ಇನ್ನೊಂದು, ಕಡಿಮೆ ವ್ಯಾಯಾಮ. ಇನ್ನೊಂದು ಕಾರಣ ಏನಂತ ಹೇಳಿದರೆ ಹಾರ್ಮೋನಿನ ಒಂದು ಏರುಪೇರುಗಳು ಮತ್ತು ವಂಶೀಯ ಕಾರಣಗಳು, ಅನುವಂಶ ಹೇಳ್ತೇವಲ್ಲ, ನಮ್ಮದು ಜೆನೆಟಿಕ್ ಕಾರಣಗಳು. ಕೆಲವೊಮ್ಮೆ ಕೆಲವು ಔಷಧಗಳು, ಅದೇ ಅಲ್ಲ ಕೆಲವು ಪ್ಯಾಂಕ್ರಿಯಾಸ್, ನಮ್ಮ ಈ ಮೇದೋಜೀರಕಾಂಗ ಗ್ರಂಥಿಯ ಕೆಲವು ಕ್ಯಾನ್ಸರ್ ಇರ್ಬೋದು ಅಥವಾ ಕೆಲವು ಸೋಂಕುಗಳು, ಇವೆಲ್ಲ. ಮತ್ತು ಆಹಾರ, ಜಂಕ್ ಫುಡ್ ಇರ್ಬೋದು ಅಥವಾ ನಾವು ಸೇವಿಸುವ ಕೆಲವು ಆಹಾರಗಳು, ಈ ನಮ್ಮ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಹೇಳ್ತೇವೆ, ಇದು ಹೆಚ್ಚಾಗಿ ನಾವು ನೋಡಿರುವಂಥದ್ದು. ಇವೆಲ್ಲವುಗಳು ನಮಗೆ ಖಂಡಿತವಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಪ್ರತಿರೋಧ ಮಾಡಲಿಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಈ ಪ್ರತ್ಯೇಕವಾಗಿ ನಾವು ಇಂಥ ಕಾರಣಗಳಿದ್ದರೆ ಅವುಗಳನ್ನು ಜಾಗೃತಿಯಲ್ಲಿ ಏನು ಮಾಡಬೇಕು ಅಂತ ನಾನು ಮುಂದೆ ಹೇಳ್ತೇನೆ. ಆದ್ದರಿಂದ ಈ ಅಂಶಗಳು ಇನ್ಸುಲಿನ್ ಪ್ರತಿರೋಧ ಮಾಡಲಿಕ್ಕೆ ಕಾರಣವಾಗ್ತದೆ. ಡಾಕ್ಟರ್, ತಾವೀಗ ಹೇಳಿದರೆ ಯಾವ ರೀತಿಯಲ್ಲಿ ಇನ್ಸುಲಿನ್ ಪ್ರತಿರೋಧಕ್ಕೆ ಉಂಟಾಗ್ತದೆ ಹಾಗೂ ತೊಂದರೆಗಳು ನಮಗೆ ಪ್ರಾರಂಭವಾಗ್ತವೆ ಅಂತ. ಸೊ ನಾವು ಯಾವುದೇ ರೀತಿಯ ಒಂದು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಖಂಡಿತವಾಗಿಯೂ ಅದು ಕಾಂಪ್ಲಿಕೇಶನ್ಗೆ ಲೀಡ್ ಆಗುತ್ತೆ, ತೊಡಕುಗಳು ಉಂಟಾಗ್ತವೆ. ಸೊ ಯಾವ ರೀತಿಯ ಕಾಂಪ್ಲಿಕೇಶನ್ಗಳು ನಮ್ಮ ದೇಹದ ಮೇಲೆ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ? ಈಗ ನಾನು ಅದು ಕಾಂಪ್ಲಿಕೇಶನಲ್ಲಿ ಎರಡು ವಿಧ ಹೇಳ್ತೇನೆ. ಒಂದು ಸಡನ್ ಆಗಿ ಬರುವಂಥ ಅಥವಾ ಎಕ್ಯೂಟ್ ಅಂತ ಹೇಳ್ತೇವೆ, ಇನ್ನೊಂದು ಕ್ರೋನಿಕ್. ಈಗ ಸಡನ್ ಆಗಿ ಏನಾಗ್ತದೆ, ಕೆಲವೊಮ್ಮೆ ಈ ಟೈಪ್ 2 ಡಯಾಬಿಟಿಸಲ್ಲಿ ಸಕ್ಕರೆ ಅಂಶ, ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗ್ತದೆ, 400 ಇರ್ಬೋದು, 500 ಅಷ್ಟಕ್ಕೆಲ್ಲ ಹೋಗ್ತದೆ.
ಆಗ ಒಂದು ಸಾಧಾರಣವಾಗಿ ಕಂಡುಬರುವಂಥ ಕೆಲವು 2 ಲಕ್ಷಣ ಅಂತ ಹೇಳಿದರೆ, ಒಂದು ಡಿಹೈಡ್ರೇಷನ್, ಅಂದರೆ ನೀರಿನ ಅಂಶ ಒಂದು ಕಡಿಮೆ ಆದಾಗೆ ಆಗ್ತದೆ, ಡಿಹೈಡ್ರೇಷನ್ ಆಗ್ತದೆ. ಮತ್ತೊಂದು ಕನ್ಫ್ಯೂಷನ್ ಸ್ಟೇಟ್, ಅಷ್ಟಕ್ಕೆ ಹೋಗ್ಬೋದು. ಮತ್ತು ಇನ್ನೊಂದು ನಾವು ಟೈಪ್ 1 ಡಯಾಬಿಟಿಸಲ್ಲಿ ನೋಡ್ತೇವೆ. ಈಗ ಟೈಪ್ 1ನಲ್ಲಿ ಇನ್ಸುಲಿನ್ ಕಡಿಮೆ ಉಂಟು, ಆದ್ದರಿಂದ ಅಲ್ಲಿ ಈ ಗ್ಲೂಕೋಸ್ ಬಳಕೆ ಆಗೋದಿಲ್ಲ. ಗ್ಲೂಕೋಸ್ ಬಳಕೆ ಆಗೋದಿಲ್ಲ. ಆ ಟೈಮಲ್ಲಿ ಈ ನಮ್ಮ ಕೊಬ್ಬು ಏನಾಗ್ತದೆ, ಅದು ಮುರಿತದೆ, ಬ್ರೇಕ್ ಡೌನ್ ಆಗ್ತದೆ. ಬ್ರೇಕ್ ಡೌನ್ ಆಗಿ ಕೀಟೋನ್, ಈ ರಕ್ತಕ್ಕೆ ಕೀಟೋನ್ ಸೇರ್ತದೆ. ಈ ಕೀಟೋನ್ ರಕ್ತದ ಈ ಆಮ್ಲೀಯತೆಯನ್ನು ಜಾಸ್ತಿ ಮಾಡ್ತದೆ. ಆ ಹೊತ್ತಲ್ಲಿ ರಕ್ತೀಯ ಆಮ್ಲತೆ ಏನಾಗ್ತದೆ, ಎಸಿಡಿಕ್ ಹೇಳ್ತೇವೆ ನಾವು, ಎಸಿಡಿಕ್ ಆಗ್ತದೆ. ಆಗ ಒಂದು ವಾಂತಿಯ ಅಥವಾ ಮತಿ ತಪ್ಪುವುದು, ಡಿಸೋರಿಯಂಟೇಷನ್, ಮತಿ ದಿಗ್ಭ್ರಮೆ ಆಗೋದು, ಇಂತಹ ಒಂದು ಸ್ಥಿತಿಯನ್ನು ಕಾಣಬಹುದು. ಆದ್ದರಿಂದ ಈ 2 ನಾವು ಸಡನ್ನಾಗಿ ಕ್ಯೂಟಾಗಿ ಇಂಥ ಪರಿಸ್ಥಿತಿ ಇದ್ದರೆ ಇಮಿಡಿಯೇಟ್ಲಿ ಅವರನ್ನು ಅಡ್ಮಿಟ್ ಮಾಡಿ ಬೇಕಾದ ಚಿಕಿತ್ಸೆಯನ್ನು ಪಡೆಯಬೇಕಾಗ್ತದೆ. ಅದೇ ಅಲ್ಲ, ಕೆಲವು ಕ್ರೋನಿಕ್ ಬಹುಕಾಲ ಈ ಡಯಾಬಿಟೀಸ್ ನಿಂದ ಬಹುಕಾಲದವರೆಗೆ ಕೆಲವು ನಾವು ನರಗಳಲ್ಲಿ ಕಾಣಬರುವುದು, ಅಥವಾ ಪೆರಿಫರಲ್ ನ್ಯೂರೋಪತಿ ಹೇಳ್ತೇವೆ, ನರಗಳು ಮತ್ತು ಈ ರಕ್ತನಾಳಗಳು, ಅದರಲ್ಲಿಯೂ ಕೆಲವೊಮ್ಮೆ ಗ್ಯಾಂಗ್ರೀನ್ ಆಗುವಂಥದ್ದು, ರಕ್ತ ಪರಿಚಲನೆ ಆಗದೆ ಗ್ಯಾಂಗ್ರೀನ್ ಆಗುವಂಥದ್ದು. ಆಮೇಲೆ ಕಣ್ಣುಗಳ ದೃಷ್ಟಿಯಲ್ಲಿ ಎಫೆಕ್ಟ್ ಆಗೋದು, ದೃಷ್ಟಿ ಅಥವಾ ಮಂದತೆ ಅಥವಾ ಕಾಣದಿರುವುದು ಅಂಥದ್ದು. ಕಿಡ್ನಿಗಳು, ನೆಫ್ರೋಪತಿ ಹೇಳ್ತೇವೆ. ಈ ನೆಫ್ರೋಪತಿ ಅಂತ ಹೇಳಿದರೆ ಕಿಡ್ನಿಗಳು ಎಫೆಕ್ಟ್ ಆಗ್ತದೆ. ಮತ್ತು ಅದು ಮುಂಚೆ ಹೀಗೆಯೇ ಒಂದು ಕಿಡ್ನಿಗಳು ಎಫೆಕ್ಟ್ ಆಗಿ ಮುಂದೆ ಡಯಾಲಿಸಿಸ್ ಆಗುವಂತಹ ಸ್ಥಿತಿ ಸಹ ಬರ್ಬೋದು. ಹೀಗೆ ಒಂದು ಬಹುಕಾಲದ ಡಯಾಬಿಟಿಸ್ ಇರುವವರಿಗೆ ಕಿಡ್ನಿ ಮತ್ತು ನರದ್ದು, ರಕ್ತನಾಳಗಳು, ಚರ್ಮದ್ದು ಮತ್ತು ದೃಷ್ಟಿ ಇವೆಲ್ಲವೂ ಒಂದು ಎಫೆಕ್ಟ್ ಆಗ್ತದೆ. ಸೊ ತಾವು ಕೆಲವೊಂದು ಸಿಂಪ್ಟಮ್ಸ್ಗಳ ಕಾಂಪ್ಲಿಕೇಶನ್ಗಳನ್ನು ಹೇಳುವಾಗ ನಮ್ಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಆದರೂ ಈ ಒಬ್ಬ ವ್ಯಕ್ತಿಯಲ್ಲಿ ಡಯಾಬಿಟಿಸ್ ಇದೆ ಅಂತ ಯಾವ ಪ್ರಕಾರದಲ್ಲಿ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯತೆ ಇದೆ? ಈಗ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಕೆಲವು ಲಕ್ಷಣಗಳು. ಈಗ ಇಂಥ ಲಕ್ಷಣಗಳಿದ್ದರೆ ಹೋಗಿ ಒಂದು ರಕ್ತ ಪರೀಕ್ಷೆ ಮಾಡಬೇಕಾಗ್ತದೆ. ಇದರಲ್ಲಿ ಒಂದು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್, FBS ಹೇಳ್ತೇವೆ. ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಅದರ ಒಂದು ರಕ್ತದಲ್ಲಿ ಇದು ಕಂಡುಬರ್ತದೆ. ಇದರಲ್ಲಿ ಒಂದು ಗ್ಲೂಕೋಸ್ ಲೆವೆಲ್ 100ಕ್ಕಿಂತ ಕಮ್ಮಿ ಇರಬೇಕು. ಒಂದು ವೇಳೆ 100ರಿಂದ 125 ಆ ರೇಂಜಲ್ಲಿದ್ದರೆ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವೆ. ಈಗ ಆಹಾರ ತಿಂದು 2 ಗಂಟೆ ನಂತರ ಅಥವಾ ಪೋಸ್ಟ್ ಪ್ರ್ಯಾಂಡಿಯಲ್ ಅಂತ ಹೇಳ್ತೇವೆ. ಒಂದು ವೇಳೆ ಅದನ್ನು ಪರೀಕ್ಷೆ ಮಾಡಿದರೆ ಅದೊಂದು 140ಕ್ಕಿಂತ ಕಡಿಮೆ ಇರಬೇಕು. ಅದೇ ಅಲ್ಲ, HbA1c ಈಗ ಇತ್ತೀಚೆಗೆ ಜಾಸ್ತಿಯಾಗಿ ಅದನ್ನೇ ನೋಡೋದು. ಅದು 3 ತಿಂಗಳ ಒಂದು ಎವರೇಜ್ ಸರಿಸಾಮಾನ್ಯ ಇದು ಗ್ಲೂಕೋಸ್ ಲೆವೆಲ್ ಅನ್ನು ಪತ್ತೆ ಹಚ್ತದೆ. ಅದು HbA1c ಅಂತ ಹೇಳ್ತೇವೆ. ಇದು ಒಂದು 6 ಮತ್ತು 6ಕ್ಕಿಂತ ಕಮ್ಮಿ ಇರಬೇಕು. 7 ತನಕ ಹೋಗ್ಬೋದು, ಆದರೂ ಅದಕ್ಕಿಂತಲೇ ಕಮ್ಮಿಯಲ್ಲಿಯೇ ಇರಬೇಕು. ಈ ರೀತಿಯಲ್ಲಿ ನಾವು ನೋಡಿದರೆ ಒಂದು ಶುಗರ್ ಮತ್ತು ಕೆಲವು ಲಕ್ಷಣಗಳು ಇದೆಲ್ಲ ಒಟ್ಟಿಗೆ ನೋಡಿದರೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗ್ತದೆ. ಸೊ ಪತ್ತೆ ಹಚ್ಚೋದ್ರ ಬಗ್ಗೆ ತಾವು ಹೇಳಿದ್ರಿ, ಹಾಗೂ ನಿಯಂತ್ರಣಗಳು ಕೂಡ ಸಾಧ್ಯ ಇವೆ. ಯಾಕಂತ ಹೇಳಿದ್ರೆ ಈ ನಿಯಂತ್ರಣಗಳ ಬಗ್ಗೆ ಕೂಡ ನಾವು ಹೆಚ್ಚಾಗಿ ಅರಿತುಕೊಂಡ್ರೆ ಖಂಡಿತವಾಗಿ ಡಯಾಬಿಟಿಸನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಜೀವನವನ್ನು ನಿರಾತಂಕವಾಗಿ ಮುಂದುವರಿಸಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಯಾವ ರೀತಿಯ ನಿಯಂತ್ರಣಗಳು ಈ ನಮ್ಮ ಡಯಾಬಿಟಿಸನ್ನು ಹತೋಟಿಗೆ ತರಲಿಕ್ಕೆ ನಮಗೆ ಸಾಧ್ಯ ಇದೆ? ಈಗ ಈ ಡಯಾಬಿಟೀಸಲ್ಲಿ ವಿಧಗಳಿವೆ ಅಂತ ಹೇಳಿದ್ದೇನೆ. ಈ ಡಯಾಬಿಟೀಸಲ್ಲಿ ಈಗ ಟೈಪ್ 2 ಡಯಾಬಿಟೀಸ್ ಅಥವಾ ನಾನೊಂದು ಹೇಳಿದಾದ ಪ್ರೀ ಡಯಾಬಿಟೀಸ್ ಅಂತ ಇದ್ದರೆ, ಆ ಪ್ರೀ ಡಯಾಬಿಟೀಸಲ್ಲಿ ಇದ್ದದ್ದು ಖಂಡಿತವಾಗಿಯೂ ಅದನ್ನು ಟೈಪ್ 2 ಡಯಾಬಿಟೀಸ್ ಹೋಗದ ಹಾಗೆ ನಿಯಂತ್ರಣ ಮಾಡ್ಬೋದು. ಅದಕ್ಕೆ ಒಂದು ಆಹಾರ ಪದ್ಧತಿ, ಏನು ಆಹಾರ ಸೇವಿಸ್ತೇವೆ ಅದಕ್ಕೆ ಬೇಕಾದ ಪ್ರೋಟೀನ್, ಜಾಸ್ತಿ ಪ್ರೋಟೀನ್ ಅಥವಾ ಈ ಕಾರ್ಬೋಹೈಡ್ರೇಟ್ ಕಡಿಮೆ ಉಪಯೋಗಿಸಿದರೆ, ಮತ್ತು ಒಂದು ವೇಳೆ ದಿನನಿತ್ಯದ ಚಟುವಟಿಕೆಗಳು ಕಡಿಮೆಯಾಗಿ
ಅಥವಾ ವ್ಯಾಯಾಮ ಇಲ್ಲದವರು ವ್ಯಾಯಾಮ ಮಾಡಿಯೋ ಅಥವಾ ಮದ್ಯಪಾನ ಸೇವಿಸ್ತಾ ಇರ್ತಾರೆ, ಅದನ್ನು ಕಂಪ್ಲೀಟ್ ತ್ಯಜಿಸಿದರೆ, ಮತ್ತೊಂದು ಬೀಡಿ, ಸಿಗರೇಟು, ತಂಬಾಕು ಈ ಸೇವನೆಗಳನ್ನು ಸಹ ತ್ಯಜಿಸಬೇಕು. ಅದೇ ಅಲ್ಲ, ಒಂದು 6ರಿಂದ 7 ಗಂಟೆ ನಿದ್ರೆ ಪ್ರತಿದಿನ, ಮತ್ತು ಈ ದೇಹದ ತೂಕ ಹೆಚ್ಚಾಗದಂತೆ ನೋಡಬೇಕು. ದೇಹದ ತೂಕ ನಾನು ಹೇಳಿದೆ ಅಲ್ಲ, ದೇಹದ ತೂಕ ಹೆಚ್ಚಾದರೆ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತದೆ. ಅದರಿಂದ ಅದನ್ನು ಸಹ ಒಂದು ಆರೋಗ್ಯಕರ ರೀತಿಯಲ್ಲಿ ಇಡಬೇಕಾಗ್ತದೆ. ಅದೇ ಅಲ್ಲ, ದಿನನಿತ್ಯದ ವ್ಯಾಯಾಮಗಳನ್ನು ತಪ್ಪದೆ ಮಾಡಬೇಕು. ಇದೆಲ್ಲ ಮನಸ್ಸಲ್ಲಿ ಇಟ್ಟು ಒಂದು ವೇಳೆ ಈ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಮಾಡುವುದರಿಂದ ಆ ಡಯಾಬಿಟಿಸ್ನಿಂದ ಡಯಾಬಿಟಿಸ್ ಸ್ಟೇಜ್ಗೆ ಹೋಗುವಂತಹ ಒಂದು ಸ್ಥಿತಿಯನ್ನು ತಪ್ಪಿಸ್ಬೋದು. ಮತ್ತೀಗ ಆಲ್ರೆಡಿ ಟೈಪ್ 2 ಡಯಾಬಿಟಿಸಲ್ಲಿ ಇದ್ದಾರೆ, ಈಗ ಆಲ್ರೆಡಿ ಶುಗರ್ ಆಗಿದೆ. ಈಗ ಎಷ್ಟು ವರ್ಷದಿಂದ ಈ ಶುಗರ್ ಸ್ಟಾರ್ಟ್ ಆಗಿದೆ ನೋಡಬೇಕು. ಕೆಲವೊಮ್ಮೆ ಬೇಗ ಶುರುವಾದರೆ ಅದರ ಒಂದು ಕಾಂಪ್ಲಿಕೇಶನ್ಸ್ಗಳು ಸಹ ಶುರು ಆಗ್ತದೆ. ಇಲ್ಲದಿದ್ದರೆ ಆ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕಂತ ಹೇಳಿದರೆ, ಮೊದಲನೇದಾಗಿ ಗ್ಲೂಕೋಸ್ ಮಾನಿಟರ್ ಮಾಡಬೇಕು. ಓಕೆ, ಗ್ಲೂಕೋಸ್ ಮಾನಿಟರ್ ಅಂತ ಹೇಳಿದರೆ ಒಂದು ವಾರಕ್ಕೆ ಒಮ್ಮೆ ಆದರೂ ಅವರ ಒಂದು ಶುಗರ್ ಲೆವೆಲ್ ಎಷ್ಟಿದೆ ಅಂತ ನೋಡಬೇಕು. ಅದು ಫಾಸ್ಟಿಂಗ್ ಆಗ್ಬೋದು, ಅಥವಾ 2 ಗಂಟೆ ಆಹಾರ ಸೇವಿಸಿ 2 ಗಂಟೆ ನಂತರ. ಅದು ಈಗ ಕೆಲವರು ಮದ್ದು ಸೇವಿಸದೆ ಚೆಕ್ ಮಾಡ್ತಾರೆ. ಸರಿ, ಆಗ ಒಂದು ಕರೆಕ್ಟ್ ಇದು ಸಿಗುವುದಿಲ್ಲ, ವ್ಯಾಲ್ಯೂ ಸಿಗುವುದಿಲ್ಲ. ಏನು ಅವರು ಪ್ರತಿ ದಿವಸ ಮಾಡ್ತಾರೆ, ಆ ಔಷಧಿಯನ್ನು ತಗೊಳ್ತಾ ಇದ್ದಾರೆ, ಅದನ್ನು ಸೇವಿಸಿ ಅವರ ಶುಗರ್ ಲೆವೆಲ್ ನೋಡಬೇಕಾಗ್ತದೆ. ಕೆಲವೊಮ್ಮೆ ಅದನ್ನು ಸೇವಿಸದೆ ಬ್ಲಡ್ ಟೆಸ್ಟ್ ಮಾಡಿ ಅವರು ವೈದ್ಯರಲ್ಲಿ ಹೋಗ್ತಾರೆ. ಆಗ ವೈದ್ಯರು ಇದರಲ್ಲಿ ಜಾಸ್ತಿ ಆಗಿದೆ, ಆಗ ಮೆಡಿಸನ್ನ ಪುನಃ ಅವರು ಏರಿಸ್ತಾರೆ. ಆದ್ದರಿಂದ ಆ ಔಷಧಿಯನ್ನು ಸೇವಿಸಿ ಅದನ್ನು ಟೆಸ್ಟ್ ಮಾಡಬೇಕಾಗ್ತದೆ. ಆಗ ಪದೇ ಕೆಲವೊಮ್ಮೆ ಒಂದು ಟೆಸ್ಟ್ ಮಾಡಿ ಅದನ್ನು ಒಂದು ನಿಯಂತ್ರಣದಲ್ಲಿ ಇರುವ ಹಾಗೆ ನೋಡಬೇಕಾಗ್ತದೆ. ಅದು ಫಸ್ಟ್ ಈಸ್ ಗ್ಲೂಕೋಸ್ ಮಾನಿಟರಿಂಗ್. ಸೆಕೆಂಡ್, ನಾವು ಸೇವಿಸುವ ಆಹಾರ ಏನು, ಈಗ ಜಾಸ್ತಿಯಾಗಿ ಒಂದು ಡಯಾಬಿಟಿಕ್ ವ್ಯಕ್ತಿಗೆ ಪದೇ ಜಾಸ್ತಿ ಹಸಿವಾಗ್ತದೆ, ಅದಕ್ಕೆ ಅವರು ತುಂಬ ಆಹಾರ ಸೇವಿಸ್ತಾರೆ. ಅದರ ಬದಲು ಶಾರ್ಟ್ ಮೀಲ್ಸ್ ಹೇಳ್ತೇವೆ. ಅದಂತೇಳಿದರೆ ನಾವು 2 ಗಂಟೆ ಆಗುವಾಗ 2 ಗಂಟೆಯಲ್ಲಿ ಒಂದು ಸಣ್ಣ ಆಹಾರವನ್ನು ಸೇವಿಸಿದರೆ, ಅಲ್ಲಿ ಒಂದೇ ಸಲ ಆಹಾರ ಜಾಸ್ತಿ ತಗೊಂಡು ಶುಗರ್ ಲೆವೆಲ್ ಜಾಸ್ತಿ ಆಗೋಕ್ಕಿಂತ ಒಂದು ಬ್ಯಾಲೆನ್ಸಲ್ಲಿ ಇಡ್ಬೋದು. ಅದೊಂದು ಸಣ್ಣ ಶಾರ್ಟ್ ಮೀಲ್ಸ್ ಅಥವಾ ಸ್ಮಾಲ್ ಮೀಲ್ಸ್ ಅಂತ ಸ್ಪ್ಲಿಟ್ ಮಾಡಬೇಕು. ಆಹಾರವನ್ನು ಒಮ್ಮೆಗೆ ತೆಗೆದುಕೊಳ್ಳುವ ಬದಲಿಗೆ ಅದನ್ನ ಸಣ್ಣ ಪ್ರಮಾಣದಲ್ಲಿ ವಿಂಗಡಿಸಿಕೊಂಡು ಇಷ್ಟು ಟೈಮ್ನ ಗ್ಯಾಪ್ನಲ್ಲಿ ಅದನ್ನ ನಿರಂತರವಾಗಿ ಸೇವಿಸಬೇಕು. ಈಗ ಕೆಲವೊಮ್ಮೆ ಬೆಳಿಗ್ಗೆ 5 ಇಡ್ಲಿ ಸೇವಿಸುವ ಬದಲು 2 ಇಡ್ಲಿ ಸೇವಿಸಿ 7 ಗಂಟೆಗೆ ಸೇವಿಸಿದರೆ ಮತ್ತೊಂದು 10 ಗಂಟೆಗೆ ಇನ್ನೂ 2 ಇಡ್ಲಿ ಸೇವಿಸಬಹುದು. ಆಗ ಅಲ್ಲಿ ಒಂದು ಬ್ಯಾಲೆನ್ಸ್ ಆಗಿ ಹೋಗ್ತದೆ. ಸರಿ. ಮತ್ತು ಹಣ್ಣು ತಿನ್ನುವುದು ಕೆಲವೊಮ್ಮೆ ಏನಾಗ್ತದೆ, ಆಹಾರದ ಈಗ ಮಧ್ಯಾಹ್ನ ಊಟದ ಹೊತ್ತಿಗೆ ಒಂದು ಹಣ್ಣು ತಿಂತಾರೆ, ಆಗ ಪುನಃ ಅಲ್ಲಿ ಶುಗರ್ ಲೆವೆಲ್ ಅಥವಾ ಗ್ಲೂಕೋಸ್ ಏರ್ತದೆ. ಆದ್ದರಿಂದ ಹಣ್ಣು ಯಾವ ಹೊತ್ತಲ್ಲಿ ಏನೂ ಆಹಾರ ಇಲ್ಲ ಆ ಹೊತ್ತಲ್ಲಿ ಸೇವಿಸಬೇಕಾಗ್ತದೆ. ಹಾಗೆ ಮಾಡುವುದರಿಂದ ಈ ಶುಗರ್ ಪ್ರಮಾಣವನ್ನು ಅಥವಾ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಡಬಹುದು. ಮತ್ತು ಸೇವಿಸುವ ಆಹಾರದಲ್ಲಿ ಸಹ ಕೆಲವೊಮ್ಮೆ ನಮಗೆ ಒಂದು ಪದ್ಧತಿ ಇರ್ತದೆ. ನಮ್ಮ ಒಂದು ದೊಡ್ಡ ಪ್ಲೇಟಲ್ಲಿ ಆದರೆ ತುಂಬ ಅನ್ನ, ಜಾಸ್ತಿಯಾಗಿ ಅನ್ನ, ರೈಸ್ ಪ್ರಮಾಣ ಜಾಸ್ತಿ ಇರ್ತದೆ, ಮತ್ತು ತರಕಾರಿ ಸ್ವಲ್ಪ, ಇನ್ನೊಂದು ಸ್ವಲ್ಪ ಮೀನು ಮಾಂಸ ಅಂಥದ್ದು. ನಾನು ಹೇಳೋದಾದರೆ ಪ್ಲೇಟನ್ನು ಸರಿಯಾಗಿ ಅರ್ಧ ಭಾಗ ಮಾಡಬೇಕಾಗ್ತದೆ. ಅದರಲ್ಲಿ 1/4 ಅಂಶ ಮಾತ್ರ ರೈಸ್ ಅಥವಾ ಅನ್ನ, ಮತ್ತು ಉಳಿದ 1/4 ಅಂಶ ಕೆಲವು ಸೀರಿಯಲ್ಸ್ ಅಂಥದ್ದು, ಮತ್ತು ಇನ್ನೊಂದು 1/4 ಅಂಶ ತರಕಾರಿ ಹಾಗೆ, ಮತ್ತು ಇನ್ನೊಂದು 1/4 ಅಂಶದಲ್ಲಿ ಒಂದು ಮೊಟ್ಟೆ, ಮೀನು, ಮಾಂಸ ಅಂಥದ್ದು ಉಪಯೋಗಿಸ್ಬೋದು. ಅದರಿಂದ ಎಲ್ಲ ಅಂಶಗಳು ಇರಬೇಕು ಆಹಾರದಲ್ಲಿ. ಖಾಲಿ ಸ್ವಲ್ಪ ಇಷ್ಟು ಅನ್ನ ತಿಂದರೆ ಆಗೋಲ್ಲ. ಅದೇ ಅಲ್ಲ, ಪ್ರೋಟೀನ್, ನ್ಯೂಟ್ರಿಷನ್ ಅಥವಾ ಪೌಷ್ಟಿಕ ಆಹಾರವೂ ಬೇಕು, ಅದರೊಟ್ಟಿಗೆ ಫೈಬರ್ ಫುಡ್ ಬೇಕು. ಅದರಿಂದ ಕೆಲವೊಮ್ಮೆ ಹೇಳ್ತೇವೆ ಹಣ್ಣು ಬಾಳೆಹಣ್ಣು ಎಲ್ಲ ತಿಂತಾರೆ, ಜಾಸ್ತಿ ಆಗ್ತದೆ ಶುಗರ್. ಅದರ ಬದಲು ಪೇರಳೆ ಹಣ್ಣು ಅಂಥದ್ದೆಲ್ಲ ಆಹಾರದಲ್ಲಿ ಇರುವುದರಿಂದ ಪಪ್ಪಾಯ, ಪೇರಳೆ ಹಣ್ಣು, ಆ್ಯಪಲ್
ಇಂಥದ್ದೆಲ್ಲ ಉಪಯೋಗಿಸ್ಬೇಕು. ಜಾಸ್ತಿಯಾಗಿ ಫೈಬರ್ ಅಥವಾ ನಾರು ಪದಾರ್ಥ ಬೇಕು. ಮತ್ತು ಕೆಲವೊಮ್ಮೆ ಹಣ್ಣುಗಳು ಜ್ಯೂಸ್ ಮಾಡಿ ಕುಡಿತಾರೆ. ಅದು ಜ್ಯೂಸ್ ಕುಡಿಯೋಕ್ಕಿಂತ ಹಣ್ಣನ್ನು ಕಚ್ಚಿ ತಿಂದು ಸೇವಿಸೋದ್ರಿಂದ ಬೇಕಾದ ನಾರು ಪದಾರ್ಥವು ಸಿಗ್ತದೆ. ಇದು ಸಹ ಒಳ್ಳೆಯದು. ಆದ್ದರಿಂದ ಈ ಡಯಾಬಿಟಿಸ್ ಇರುವವರು ಆ ಹೊತ್ತಲ್ಲಿ ಏನು ಆಹಾರ ಪದ್ಧತಿ, ನಾನು ಒಂದು ಫಸ್ಟ್ ಹೇಳಿದ ಗ್ಲೂಕೋಸ್ ಒಂದು ನಿಯಂತ್ರಣ ಮಾಡೋದು, ಆಹಾರ ಪದ್ಧತಿಯನ್ನು ಪಾಲಿಸುವುದು ಮತ್ತು ದಿನನಿತ್ಯದ ಈ ಒಂದು ಚಟುವಟಿಕೆ ಅಥವಾ ಒಂದು ವ್ಯಾಯಾಮ ಬಿಡದೆ ಒಂದು ಸಾಧಾರಣವಾಗಿ 30 ನಿಮಿಷದಷ್ಟು ದಿನನಿತ್ಯಲೂ ವ್ಯಾಯಾಮ ಮಾಡಬೇಕಾಗ್ತದೆ. ಸೊ ಈ ವಾಕಿಂಗ್ ಮಾಡುವುದು ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹೌದು, ಅದು ಸಾಧಾರಣವಾಗಿ ಸಂಜೆ ಮಾಡಿದರೆ ಒಳ್ಳೇದು ಹೇಳ್ತಾರೆ. ಯಾಕೆಂತ ಹೇಳಿದರೆ 2ರಿಂದ ಸಂಜೆ 6 ಗಂಟೆ ಒಳಗಿದ್ದು ವಾಕಿಂಗ್ ಮಾಡಿದರೆ ಈ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತದೆ. ಆದ್ದರಿಂದ ಖಂಡಿತವಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತದೆ. ಸೊ ಆ ಹೊತ್ತಿಗೆ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವರಿಗೆ ಬೆಳಿಗ್ಗೆ ಸಹ ನಡೀತಾರೆ, ಆದರೆ ಸಾಧಾರಣವಾಗಿ ಸಂಜೆ ಹೊತ್ತು ಸ್ವಲ್ಪ 6 ಗಂಟೆಯ ಮೊದಲು ಈ ವಾಕಿಂಗ್ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ರಾತ್ರಿ ಮಾಡುವುದು ಒಳ್ಳೆಯದಲ್ಲ. ಕೆಲವು ರಾತ್ರಿ ವಾಕಿಂಗ್ ಮಾಡ್ತಾರೆ, ಅದು ಒಳ್ಳೆಯದಲ್ಲ. ಆದ್ದರಿಂದ ಕೆಲವೊಮ್ಮೆ ನಿದ್ರೆಯ ಇದು ಪ್ರಮಾಣ ಕಮ್ಮಿ ಆಗ್ಬೋದು, ಅದಕ್ಕೆ ಸ್ವಲ್ಪ ತಡೆ ಬರ್ಬೋದು. ಆದ್ದರಿಂದ ಈ ಸಂಜೆ ಹೊತ್ತಲ್ಲಿ ಮಾಡೋದರಿಂದ ಒಳ್ಳೆಯದು. ಧನ್ಯವಾದಗಳು ಡಾಕ್ಟರ್. ಯಾಕಂತ ಹೇಳಿದ್ರೆ ಈ ಇಷ್ಟೊಂದು ನಿಯಂತ್ರಣದ ವಿಧಾನಗಳನ್ನು ನಮ್ಮ ವೀಕ್ಷಕರ ಮುಂದೆ ತಾವು ಈಗ ವಿವರಿಸಿದ್ರಿ. ಜೀವನ ಶೈಲಿಯ ಬಗ್ಗೆ ಕೂಡ ತಾವು ವಿವರಿಸಿದ್ರಿ. ಈಗ ತಾವು ಓರ್ವ ಹೋಮಿಯೋ ವೈದ್ಯರಾಗಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದೀರಿ. ತಮ್ಮ ಹೋಮಿಯೋಪತಿ ವೈದ್ಯ ವಿಜ್ಞಾನದಲ್ಲಿ ಈ ಡಯಾಬಿಟೀಸ್ಗೆ ಯಾವ ರೀತಿಯ ಔಷಧಿಗಳು ಹಾಗೂ ಚಿಕಿತ್ಸೆ ಸಾಧ್ಯವಿದೆ? ಹೋಮಿಯೋಪತಿಯಲ್ಲಿ ಉತ್ತಮ ಔಷಧಗಳಿವೆ. ನಾನು ಹೇಳಿದ್ದು ಮೊದಲು ಕೆಲವು ಅಂಶಗಳು ನಾನು ಹೇಳಿದ್ದೇನೆ. ಯಾಕೆಂದರೆ ಅದು ಜೀವನ ಶೈಲಿ ಸಹ ಮುಖ್ಯ, ಅದು ಮತ್ತು ವ್ಯಾಯಾಮ ಅದೆಲ್ಲ ಒಟ್ಟಿಗೆ. ಹೋಮಿಯೋಪತಿಯಲ್ಲಿ ಸಹ ನಾವು ಹೇಳ್ತೇವೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ, ಅದರ ಒಟ್ಟಿಗೆ ಕೆಲವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಸಹ ಇದೆ. ಅದರಿಂದ ಒಂದು ವ್ಯಕ್ತಿ ಹೋಮಿಯೋಪತಿ ಟ್ರೀಟ್ಮೆಂಟಿಗೆ ಬರುವಾಗ ಮೊದಲು ಯಾವ ಸ್ಟೇಜಲ್ಲಿ ಈ ಡಯಾಬಿಟಿಸ್ ಇದೆ ಅಂತ ನೋಡಬೇಕಾಗ್ತದೆ. ಕೆಲವೊಮ್ಮೆ ತುಂಬ ವರ್ಷ ಅಲೋಪತಿ ಮದ್ದೇ ಉಪಯೋಗಿಸಿದವರು ಸಡನ್ ಹೋಮಿಯೋಪತಿ ಶಿಫ್ಟ್ ಮಾಡುವಾಗ ಭಾರಿ ಕಷ್ಟ ಆಗ್ತದೆ. ಆದ್ದರಿಂದ ಈ ಪ್ರೀ ಡಯಾಬಿಟಿಸ್ ಸ್ಟೇಜಲ್ಲಿ ಇರುವಾಗಲೇ ಈ ಹೋಮಿಯೋಪತಿ ಮದ್ದು ಮಾಡಿದರೆ ಮತ್ತು ಆಹಾರ ಪದ್ಧತಿ ಜೀವನ ಶೈಲಿಯನ್ನು ಪಾಲಿಸಿದರೆ ಖಂಡಿತವಾಗಿಯೂ ಈ ಡಯಾಬಿಟಿಸ್ ಸ್ಟೇಜಿಗೆ ಹೋಗುವಂಥದ್ದನ್ನು ತಪ್ಪಿಸ್ಬೋದು. ಆದ್ದರಿಂದ ಈ ಹೋಮಿಯೋಪತಿ ಔಷಧಗಳು ಖಂಡಿತವಾಗಿ ಮುಂದೆ ಏನಾದರೂ ಅಡ್ಡ ಪರಿಣಾಮಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತೇಳಿದರೆ ಕೆಲವೊಮ್ಮೆ ಏನು ಹೇಳ್ತಾರೆ, ಬೈ ಒನ್ ಗೆಟ್ ಒನ್ ಫ್ರೀ ಅಂತ. ಒಂದು ಡಯಾಬಿಟೀಸ್ ಶುರುವಾಗಿ ನಾವು ಮೆಡಿಸನ್ ತಗೊಳ್ತಾ ಇರ್ತೇವೆ, ಆಮೇಲೆ ಏನಾಗ್ತದೆ, ಪ್ರತ್ಯೇಕವಾಗಿ ನಾವು ಅಲೋಪತಿ ಮೆಡಿಸಿನ್ ಹೇಳ್ತೇವೆ, ನಾವು ಸೇವಿಸ್ತಾ ಇರ್ತೇವೆ. ಸ್ವಲ್ಪ ಸಮಯದ ನಂತರ ಮತ್ತು ರಕ್ತದ ಒತ್ತಡವು ಅಲ್ಲಿ ಶುರು ಆಗ್ಬೋದು, BP ಸಮಸ್ಯೆ, ಅದೆಲ್ಲ ಕೊಲೆಸ್ಟ್ರಾಲ್ ಸಮಸ್ಯೆಯು ಶುರು ಆಗ್ತದೆ. ಹಾಗೆ ಅದು ಹೋಗ್ತಾ ಇರ್ತದೆ. ಆಮೇಲೆ ಈಗ ಎಷ್ಟು ಮದ್ದು ತಗೊಂಡು ನಾನು ನೋಡ್ತಾ ಇದ್ದೇನೆ, ಯಾರ್ದು ಸರಿ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತೇಳಿದರೆ ಪ್ರತಿಯೊಂದು ದೇಹದ ಒಂದೊಂದು ಭಾಗಗಳು ಎಫೆಕ್ಟ್ ಆಗ್ತಾ ಇರ್ತವೆ. ಆದ್ದರಿಂದ ನಾನು ಹೇಳುವುದೇನಂತೇಳಿದರೆ, ಈ ಹೋಮಿಯೋಪತಿ ಮದ್ದುಗಳು ಖಂಡಿತವಾಗಿ ಅಡ್ಡ ಪರಿಣಾಮ ಮಾಡೋದಿಲ್ಲ. ಅದರ ಬದಲು ದೇಹಕ್ಕೆ ಫ್ರೆಂಡ್ಲಿ ಥರ ಮೆಡಿಸನ್ ಆಗಿ ವರ್ಕ್ ಆಗ್ತದೆ. ಸೊ ಇದುವರೆಗೂ ಸೈಲೆಂಟ್ ಕಿಲ್ಲರ್ ಎಂದು ಹೆಸರುವಾಸಿ ಆಗಿರುವಂತಹ ಈ ವಿಶೇಷವಾಗಿರುವಂತಹ ಡಯಾಬಿಟಿಸ್ ಬಗ್ಗೆ ತಾವು ವಿವಿಧ ಹಂತಗಳಲ್ಲಿ ಹಾಗೂ ವಿವಿಧ ಆಯಾಮಗಳಿಂದ ತಮ್ಮ ಮಾಹಿತಿಯನ್ನು ನಮ್ಮ ವೀಕ್ಷಕರ ಮುಂದೆ ತಾವು ನೀಡುತ್ತೀರಿ. ಈಗ ನಾವು ಕಾರ್ಯಕ್ರಮದ ಅಂತಿಮ ಭಾಗದಲ್ಲಿ ಇದ್ದೇವೆ, ಕೊನೆಯ ಭಾಗದಲ್ಲಿ ಇದ್ದೇವೆ. ಈ ಡಯಾಬಿಟಿಸ್ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಬೆರೆತು ಹೋಗಿರುವಂತಹ ನಮ್ಮ ಫ್ರೆಂಡ್ ಆಗಿಬಿಟ್ಟಿದೆ. ಈಗ ಜಾಗತಿಕ ಲೆವೆಲಲ್ಲಿ ಹೇಳೋದಾದರೆ, ಈಗ ನಮ್ಮ ಜೀವನ ಶೈಲಿಯ ಬಗ್ಗೆ ಯಾವ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕಂತ ತಾವು ಹೇಳಿದ್ರಿ. ಇನ್ನು ಜನರಲ್ ಆಗಿ ಡಯಾಬಿಟಿಸ್ನೊಂದಿಗೆ ಜೀವಿಸುವುದು ಹೇಗೆ, ಮೆಸೇಜನ್ನು ನಮ್ಮ ವೀಕ್ಷಕರಿಗೆ ತಾವು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಡಯಾಬಿಟಿಸ್ ಇದ್ದವರು ಏನೂ ಭಯಪಡಬೇಕಂತಿಲ್ಲ. ಡಯಾಬಿಟಿಸ್ನೊಂದಿಗೆ ನಮ್ಮ ಜೀವನವನ್ನು ಜೀವಿಸಲಿಕ್ಕೆ ನಾವು ಕಲಿಬೇಕು.
ಯಾಕೆಂತ ಹೇಳಿದರೆ ಡಯಾಬಿಟೀಸ್ ಅದು ಬಿಟ್ಟು ಹೋಗೋದಿಲ್ಲ, ಇರ್ತದೆ, ಅದು ಕೊನೆಯ ತನಕ ಇರ್ತದೆ. ಆದ್ದರಿಂದ ಡಯಾಬಿಟೀಸ್ ಇದೆ ಅಂತೇಳಿ ಚಿಂತೆ ಮಾಡಿ ನಮ್ಮ ಏನು ಹೇಳ್ತೇವೆ ನಿದ್ರೆ ಕೆಡಿಸುವುದು ಅಥವಾ ಏನು, ಅದರೊಟ್ಟಿಗೆ ನಾವು ಜೀವನ ನಡೆಸಬೇಕಾಗ್ತದೆ. ಅದಕ್ಕೆ ಏನೆಲ್ಲ ಮಾಡಬೇಕಂತ ನಾನು ಇಷ್ಟರವರೆಗೆ ನಾನು ಹೇಳಿದ್ದೇನೆ. ಈಗ ಡಯಾಬಿಟೀಸ್ ಇಲ್ಲದವರು ಗೊತ್ತುಂಟು, ಈಗ ಫ್ಯಾಮಿಲಿಯಲ್ಲಿ ಕೆಲವರಿಗೆ ಡಯಾಬಿಟೀಸ್ ಇದೆ, ಅದು ಬರ್ಬೋದು. ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಹೇಳ್ತೇವೆ. ಅದು ಒಂದು ತಡೆಗಟ್ಟುವುದು, ಹೇಗೆ ತಡೆಗಟ್ಬೋದು ಅಥವಾ ಪ್ರಿವೆನ್ಷನ್ ಮಾಡ್ಬೋದು ಅಂತ ಅದು ವಿಷಯಗಳನ್ನು ಸಹ ನಾನು ಹೇಳಿದ್ದೇನೆ. ಆದ್ದರಿಂದ ಡಯಾಬಿಟೀಸ್ ಇಲ್ಲದವರು ಡಯಾಬಿಟೀಸನ್ನು ಬರದ ಹಾಗೆ ಪ್ರಿವೆನ್ಷನ್ ಮಾಡಬೇಕು. ಇದ್ದವರು ಅದನ್ನು ಸಂತೋಷದಲ್ಲಿ ಜೀವಿಸಬೇಕು ಮತ್ತು ಅದರೊಂದಿಗೆ ಏನು ಮಾಡಬೇಕಂತ ಹೇಳಿದ್ದೇನೆ ಅದನ್ನು ಸಹ ಪಾಲಿಸಿ ಖಂಡಿತವಾಗಿ ಜೀವನ ಇರೋ ತನಕ ಸಂತೋಷದಲ್ಲಿ ಆರೋಗ್ಯಕರವಾಗಿ ಈ ಡಯಾಬಿಟಿಸ್ನೊಂದಿಗೆ ಜೀವನ ಮಾಡಲಿಕ್ಕೆ ಕಲಿಬೇಕು ಅಂತ ನನ್ನ ಒಂದು ಸಂದೇಶ. ಧನ್ಯವಾದಗಳು ಡಾಕ್ಟರ್. ತಮ್ಮ ಅಮೂಲ್ಯವಾಗಿರುವಂಥ ಮಾಹಿತಿಯೊಂದಿಗೆ ಇಂದಿನ ಈ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಇದುವರೆಗೆ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ದಿವ್ಯವಾಣಿ ಲೈವ್ ಚಾನಲ್ಗಾಗಿ ನಮ್ಮ ವೀಕ್ಷಕರಿಗಾಗಿ ತಾವು ಮೀಸಲಿಟ್ಟಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ದಿವ್ಯವಾಣಿ ಲೈವ್ ಚಾನಲ್ನ ಬಳಗದ ಪರವಾಗಿ ತಮಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಆತ್ಮೀಯ ವೀಕ್ಷಕರೇ, ಸೈಲೆಂಟ್ ಕಿಲ್ಲರ್ ಖಂಡಿತವಾಗಿ ಹಾರರ್ ಫಿಲ್ಮ್ ನೋಡಿದಾಗೆ ಆಗ್ಬೋದು, ಆದರೂ ಕೂಡ ಅದರ ಬಗ್ಗೆ ಡಯಾಬಿಟೀಸ್ ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಒಂದು ಹಾಸುಹೊಕ್ಕಾಗಿ ಬೆಸೆದುಕೊಳ್ತಾ ಇದೆ ಹಾಗೂ ಅದಕ್ಕೆ ಕಾರಣಗಳು ಯಾವುದು, ಅದನ್ನು ನಿಯಂತ್ರಿಸುವ ವಿಧಾನ ಯಾವುದು ಹಾಗೂ ಅದರ ಜೊತೆಯಲ್ಲಿ ಜೀವಿಸುವಂತಹ ವಿಧಾನ ಕೂಡ ಯಾವುದು, ಸುಂದರವಾಗಿ ಈ ಒಂದು ಸಂಚಿಕೆಯಲ್ಲಿ ತಮ್ಮ ಅಮೂಲ್ಯವಾಗಿರುವಂಥ ಮಾಹಿತಿಯನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ವೈದ್ಯರಾಗಿರುವಂತಹ ವಂದನೀಯ ಸಿಸ್ಟರ್ ಡಾಕ್ಟರ್ ಮೇಬಲ್ ಕ್ಲಾರಾ ಡಿಮೆಲ್ಲೋರವರು. ಅವರು ತಮ್ಮ ಮಾಹಿತಿಯನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈಗಾಗಲೇ ನಾನು ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಈ ಮಾಹಿತಿಯನ್ನು ತಾವು ಇತರರೊಂದಿಗೂ ಹಂಚಿಕೊಳ್ಬೇಕಾಗಿ ತಮ್ಮಲ್ಲಿ ನಾನೊಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ನಮ್ಮ ಚಾನಲ್ಗೆ ತಾವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಮಾಹಿತಿಯನ್ನು ನಿಮ್ಮ ಬಂಧು ಮಿತ್ರರೊಡನೆ ಹಂಚಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಸಂಚಿಕೆ ಆರಂಭಗೊಳ್ಳುವ ತನಕ ನಿಮ್ಮೆಲ್ಲರ ಬಾಂಧವ್ಯ ಇದೇ ರೀತಿಯಲ್ಲಿರಲಿ. ನಾನು ವಿನೋದ್ ಗಂಗೊಳ್ಳಿ ತಮಗೆಲ್ಲರಿಗೂ ತುಂಬ ಮನಸ್ಸಿನಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.